ಮನೆಯೊಳಗೆ ಹೊಕ್ಕಿದ್ದ ದೈತ್ಯ ಕಾಳಿಂಗ ಸರ್ಪದಿಂದ ವೃದ್ಧ ದಂಪತಿಗಳು ಪವಾಡ ಸದೃಶ್ಯರಾಗಿ ಬಚಾವಾದ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಸಮೀಪದ ಮಿರ್ಜಾನ್ನಲ್ಲಿ ನಡೆದಿದೆ. ಇಲ್ಲಿನ ದೇವಿದಾಸ ಗುನಗಾ ಎಂಬವರ ಮನೆಯಲ್ಲಿ ಈ ಘಟನೆ ಸಂಭವಿಸಿದೆ. ಬೆಳಗ್ಗೆ ಎಂದಿನಂತೆ ವೃದ್ಧ ದಂಪತಿ ಉಪಾಹಾರ ಸೇವಿಸಲು ಮನೆಯ ಡೈನಿಂಗ್ ಟೇಬಲ್ನಲ್ಲಿ ಕುಳಿತಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲಿಂದಲೋ ಮನೆಯೊಳಗೆ ಹೊಕ್ಕ ಬೃಹತ್ಕಾಳಿಂಗ ಸರ್ಪ ತೆವಳುತ್ತಾ ಬಂದು ಡೈನಿಂಗ್ ಟೇಬಲ್ ಬಂದು ಚಹಾ ಸೇವಿಸುತ್ತಿದ್ದ ದೇವಿದಾಸರ ಪತ್ನಿ ಕಾಲಬುಡದಲ್ಲಿ ಬಂದು ಕೂತಿದೆ. ಪತ್ನಿಯ ಕಾಲ ಬಳಿ ದೈತ್ಯ ಕಾಳಿಂಗ ಸರ್ಪ ಕೂತು ಬುಸುಗುಟ್ಟುವುದನ್ನು ಕಂಡು ದೇವಿದಾಸ ಅರೆಕ್ಷಣದಂಗಾಗಿದ್ದಾರೆ. ಆದರೆ ವಿಚಲಿತರಾಗದೆ ಧೈರ್ಯ ಮಾಡಿ ಪತ್ನಿಯ ಪ್ರಾಣದ ರಕ್ಷಣೆಗೆ ತಮ್ಮ ಪ್ರಾಣವನ್ನೇ ಒತ್ತೆಯಿಟ್ಟಿದ್ದಾರೆ. ಕಾಲಿಗೆ ಆಗಿರುವ ಸಮಸ್ಯೆಯಿಂದ ನಡೆದಾಡಲು ಕಷ್ಟಪಡುತ್ತಿರುವ ತಮ್ಮ ಪತ್ನಿಗೆ ಹಾವಿನ ಬಗ್ಗೆ ಹೇಳಿದರೆ ಆಕೆ ಹೆದರಬಹುದು ಅಥವಾ ತಪ್ಪಿಸಿಕೊಳ್ಳುವ ಬರದಲ್ಲಿ ಹಾವಿಗೆ ಮೆಟ್ಟಿ ಕಚ್ಚಿಸಿಕೊಳ್ಳಬಹುದು ಎಂದು ಒಂದು ಉಪಾಯ ಮಾಡಿದ್ದಾರೆ. ಏನೋ ನೆಪ ಹೇಳಿ ಪತ್ನಿಯನ್ನು ಮೆಲ್ಲಗೆ ಏಳಿಸಿ ಡೈನಿಂಗ್ ಹಾಲ್ನಿಂದ ಮನೆಯ ಹೊರಗಡೆ ಕರೆದುಕೊಂಡು ಬಂದು ಕಾಳಿಂಗ ಸರ್ಪವನ್ನು ಅಡುಗೆ ಮನೆಯಲ್ಲೇ ಕೂಡಿ ಹಾಕಿದ್ದಾರೆ. ನಂತರ ಪತ್ನಿಗೆ ವಿಷಯ ತಿಳಿಸಿ ಸ್ನೇಹಿತನ ಮೂಲಕ ಉರಗ ತಜ್ಞರಿಗೆ ಕರೆ ಮಾಡಿಸಿ ರಕ್ಷಿಸಲು ಮನವಿ ಮಾಡಿದ್ದಾರೆ. ಮಾಹಿತಿ ಪಡೆದು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಉರಗ ರಕ್ಷಕ ಪ್ರಾಣಿ ತಜ್ಞ ಸ್ನೇಕ್ ಪವನ್ ಸತತ 1 ಗಂಟೆಯ ಕಾರ್ಯಾಚರಣೆ ನಡೆಸಿ ಡೈನಿಂಗ್ ಅಡಿಯಲ್ಲಿ ಕೂತಿದ್ದ ಬೃಹತ್ ಕಾಳಿಂಗ ಸರ್ಪವನ್ನು ಹಿಡಿದು ಸಂರಕ್ಷಿಸಿ ದೂರದ ಕಾಡಿಗೆ ಬಿಟ್ಟಿದ್ದಾರೆ. ದೇವಿದಾಸನ ಸಮಯ ಪ್ರಜ್ಞೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.